ಗಡಿಭಾಗದಲ್ಲಿ ಗುಂಡಿನ ಚಕಮಕಿ ನಡೆಯುತ್ತಿದ್ದು ಹಲವು ಕುಟುಂಬಗಳನ್ನು ಸ್ಥಳಾಂತರಿಸುತ್ತಿರುವುದರಿಂದ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಗಡಿಯೆಡೆಗಳಿಗೆ ದೌಡಾಯಿಸಿದರು. ಶುಕ್ರವಾರ ಬೆಳಗ್ಗೆಯೇ ಜಮ್ಮು ಗಡಿಭಾಗದಲ್ಲಿ ಭಾರೀ ಸದ್ದು ನಾಗರಿಕರನ್ನ ಬೆಚ್ಚಿ ಬೀಳಿಸಿದೆ. ನಿನ್ನೆಯಿಂದ ಗಡಿಯಡಿಯಲ್ಲಿ ವಾಸವಿದ್ದ ಜನರನ್ನ ಸ್ವಲ್ಪ ದೂರದ ಶಾಲೆ, ಸ್ಟೇಡಿಯಂ ಮೊದಲಾದ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಸೈನಿಕರು ಮತ್ತು ಸರ್ಕಾರ ಈ ಸ್ಥಳಾಂತರದಲ್ಲಿ ಕೈಜೋಡಿಸಿವೆ. ಮುಖ್ಯಮಂತ್ರಿ ಇಂದು ಜಮ್ಮು ಗಡಿ ಭಾಗದಲ್ಲಿ ಸ್ಥಳಾಂತರಗೊಂಡ ನಾಗರಿಕರ ಅಹವಾಲು ಸ್ವೀಕರಿಸಿದರು. ಉಧಂಪುರ, ಪಠಾಣ್ಕೋಟ್, ಜಮ್ಮುಗಳ ಕೆಲವು ಕಡೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಅಲ್ಲಿನ ಪರಿಸ್ಥಿತಿಗಳನ್ನು ಒಮರ್ ಅಬ್ದುಲ್ಲಾ ಪರೀಕ್ಷಿಸಿದರು. ಜಮ್ಮುವಿನಲ್ಲಿ ಸೋಮವಾರದವರೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.